ಕೆಲವು ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯದಿಂದಾಚೆಗೂ ಇತರ ಚಟುವಟಿಕೆಗಳಲ್ಲಿ ಹೆಚ್ಚು ಆಕ್ಟಿವ್ ಆಗಿರ್ತಾರೆ. ಅದರಲ್ಲೂ ಮಂಗಳೂರು ನಗರ ಪೊಲೀಸ್ ಆಯುಕ್ತ ಶಶಿಕುಮಾರ್ ಅವರು ಇನ್ನೂ ಹೆಚ್ಚು ಉತ್ಸಾಹ ಲವಲವಿಕೆಯಿಂದ ಇರ್ತಾರೆ. ಇದಕ್ಕೆ ಈ ವಿಡಿಯೋನೇ ಸಾಕ್ಷಿ. ಖಡಕ್ IPS ಆಫೀಸರ್ ಶಶಿಕುಮಾರ್ ಅವರ ಮನೆಯಲ್ಲಿ ಚಪಾತಿ ಮಾಡುತ್ತಿರುವ ವಿಡಿಯೋವೊಂದನ್ನು ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಹಂಚಿಕೊಂಡಿದ್ದಾರೆ. ತಾವೇ ಹಿಟ್ಟು ನಾದಿಕೊಂಡು, ತಾವೇ ಲಟ್ಟಿಸಿಕೊಂಡು, ತಾವೇ ಅದನ್ನು ಕಾಯಿಸಿ ತೆಗೆಯುತ್ತಿರುವ ಈ ವಿಡಿಯೋಗೆ ಎಲ್ಲರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಗಾಯನ, ವಿಹಾರ, ಫಿಟ್ನೆಸ್ ಮತ್ತಿತರ ಹವ್ಯಾಸಗಳಲ್ಲೂ ಸದಾ ತೊಡಗಿಸಿಕೊಂಡಿರುವ ಶಶಿಕುಮಾರ್ ಅದರ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇದ್ರು. ಆದರೆ ಇದೇ ಮೊದಲ ಬಾರಿಗೆ ಅವರು ಮಗುಳ್ನಾಗಿಂದ ಚಪಾತಿ ಮಾಡ್ತಾ ಇರುವ ದೃಶ್ಯವನ್ನು ಶೇರ್ ಮಾಡ್ಕೊಂಡಿದ್ದಾರೆ.